ಪುತ್ತೂರು ತಾಲೂಕಿನ ನೆಟ್ಟಣಿಗೆ ಮುಡ್ನೂರು ಗ್ರಾಮದ ಈಶ್ವರಮಂಗಲದಲ್ಲಿರುವ ಪುತ್ತೂರು ರಬ್ಬರ್ ಬೆಳೆಗಾರರ ಮಾರಾಟ ಮತ್ತು ಸಂಸ್ಕರಣಾ ಸಹಕಾರಿ ಸಂಘದ ಈಶ್ವರಮಂಗಲ ಶಾಖೆಯಲ್ಲಿ ನಡೆದ ಹಣದ ಅವ್ಯವಹಾರಕ್ಕೆ ಸಂಬಂಧಿಸಿ ಅಲ್ಲಿನ ಶಾಖಾ ಮ್ಯಾನೇಜರ್ ಅವರಿಗೆ ಪುತ್ತೂರು ತಾಲೂಕು ರಬ್ಬರ್ ಬೆಳೆಗಾರರ ಸಂಘದ ಅಧ್ಯಕ್ಷರು ಹಲ್ಲೆ ನಡೆಸಿದ್ದಾರೆ ಎಂಬ ಆರೋಪ ವ್ಯಕ್ತವಾಗಿದೆ. ಈಶ್ವರಮಂಗಲದ ಟಿಎ ಕಾಂಪ್ಲೆಕ್ಸ್ನಲ್ಲಿರುವ ರಬ್ಬರ್ ಬೆಳೆಗಾರರ ಮಾರಾಟ ಮತ್ತು ಸಂಸ್ಕರಣಾ ಸಹಕಾರಿ ಸಂಘದ ಶಾಖೆಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದ ನೆಟ್ಟಣಿಗೆ ಮುಡ್ನೂರು ಗ್ರಾಮದ ಪಳ್ಳತ್ತೂರು ಸಮೀಪದ ಸಸಿಹಿತ್ಲು ನಿವಾಸಿ ಸುಧಾಕರ್ ಅವರ ಪುತ್ರ ಪ್ರಶಾಂತ್ ರಯ್ಯಪ್ರೋ ಪುತ್ತೂರಿನ ಖಾಸಗಿ ಆಸ್ಪತ್ರೆಯೊಂದಕ್ಕೆ ದಾಖಲಾಗಿದ್ದಾರೆ. ಮಂಗಳವಾರ ಬೆಳಗ್ಗೆ ಈಶ್ವರಮಂಗಲದಲ್ಲಿರುವ ಸಂಘದ ಶಾಖಾ ಕಚೇರಿಗೆ ಆಗಮಿಸಿದ ಪುತ್ತೂರು ತಾಲೂಕು ರಬ್ಬರ್ ಬೆಳೆಗಾರರ ಸಂಘದ ಅಧ್ಯಕ್ಷ ಪ್ರಸಾದ್ ಕೌಶಲ್ ಶೆಟ್ಟಿಯವರು ಸಂಘದಲ್ಲಿ ನಡೆಸಿದ ರಬ್ಬರ್ ಖರೀದಿಗೆ ಸಂಬಂಧಿಸಿದ ಹಣದ ವ್ಯವಹಾರದ ಲೆಕ್ಕಾಚಾರ ಸರಿಯಲ್ಲ, ಅವ್ಯವಹಾರ ನಡೆದಿದೆ ಎಂಬ ಕಾರಣ ನೀಡಿ ತನಗೆ ಕೈಯಿಂದ ಹೊಡೆದು ಹಲ್ಲೆ ನಡೆಸಿದ್ದಾರೆ. ಖಾಲಿ ಕಾಗದಕ್ಕೆ ಸಹಿ ಪಡೆದುಕೊಂಡು ಕಚೇರಿಯ ಕೀ ಮತ್ತು ಹಣವನ್ನು ಪಡೆದುಕೊಂಡು ನೋಡಿಕೊಳ್ಳುವುದಾಗಿ ಬೆದರಿಸಿದ್ದಾರೆ ಎಂದು ಆಸ್ಪತ್ರೆಯಲ್ಲಿ ದಾಖಲಾಗಿರುವ ಸುಶಾಂತ್ ರೈ ಅವರು ಆರೋಪಿಸಿದ್ದಾರೆ. ಇವರು ಸರಿ ಇಲ್ಲ ಹಾಗೆ ಅಂತ ಹೇಳಿದರು. ನಾವು ಸಮಾಜ ಇದು ನೀಡ್ತಿದ್ವಿ, ಈಗ ಸರಿ ಹೀಗೆ ಅಂತ ಅಷ್ಟೊತ್ತರ ಅವರು ಅದನ್ನು ಕೇಳಲಿಕ್ಕೆ ಅವ್ರಿಗೆ ಪುರ್ಸೊತ್ತಿಲ್ಲ, ಕೊಡಲಿಕ್ಕೆ ಶುರು ಮಾಡಿದರು. ಯಾರು ಅವರು ಅದರ ಪ್ರೆಸಿಡೆಂಟ್ ಪ್ರಸಾದ್ ಕೌಶಲ್ ಶೆಟ್ಟಿ ಅಂತ ಹೇಳಿ ಕೊಡಲಿಕ್ಕೆ ಶುರು ಮಾಡಿದರು. ನಾನು ಹೇಳಿದ್ದು ಸರ್ ಎಂತ ಇದು, ಮತ್ತು ವಾಪಸ್ ಒಳಗಡೆ ಅಂಗಡಿಯಲ್ಲ ಆ ಕಡೆ ನೋಡ್ತಾಯಿದ್ರು, ಶಟ್ರ್ ಇದ್ದು ವಾಪಸ್ 2 ಸಲ ಹೊಡೆದ್ರು. ಮತ್ತು ಹೋಗೋದು ನೀವು ಹೋಗು ಅಂತ ಹೇಳಿದರು. ಮತ್ತು ಅದೊಂದು ಸೈನ್ ಖಾಲಿ ಪೇಪರಿಗೆ ಒಂದು ಸೈನ್ ತಗೊಂಡ್ರು. ಮತ್ತು ಕೀ ಎಲ್ಲ ಅವ್ರು ತಗೊಂಡು ಕ್ಯಾಶ್ ಎಲ್ಲ ಅವರೇ ತಗೊಂಡು. ಘಟನೆಗೆ ಸಂಬಂಧಿಸಿ ಹಲ್ಲೆ ಆರೋಪ ಹೊರಿಸಿ ಶಾಖಾ ಮ್ಯಾನೇಜರ್ ಸುಶಾಂತ್ ರೈ ಅವರು ಸಂಪ್ಯ ಪೊಲೀಸರಿಗೆ ದೂರು ನೀಡಿದ್ದಾರೆ. ಸಂಘದ ಈಶ್ವರಮಂಗಲ ಶಾಖೆಯಲ್ಲಿ ನಡೆದ ಅವ್ಯವಹಾರಕ್ಕೆ ಸಂಬಂಧಿಸಿ ರಬ್ಬರ್ ಬೆಳೆಗಾರರ ಪುತ್ತೂರು ತಾಲೂಕು ಸಂಘದ ಅಧ್ಯಕ್ಷ ಪ್ರಸಾದ್ ಕೌಶಲ್ ಶೆಟ್ಟಿ ಅವರು ಪೊಲೀಸರಿಗೆ ದೂರು ನೀಡಿದ್ದಾರೆ. ಬಟ್ ನಡೆದದಿಷ್ಟೇ, ಯಾವುದೇ ರೀತಿ ಹಲ್ಲೆ ಆಗಲಿಲ್ಲ. ಅಲ್ಲಿ ಹೋದಾಗ ಅವರು ತಪ್ಪು ಒಪ್ಪಿಕೊಂಡಿದ್ದಾರೆ, ಬರೆದು ಕೊಟ್ಟಿದ್ದಾರೆ ನಮಗೆ. ಹೌದು ಇದಾದ ತಪ್ಪಾಗಿದೆ ಅಂತೇಳಿ ಅದನ್ನು ನಾನು ಭರಿಸ್ತೇನೆ ಅಂತ ಹೇಳುವ ದಾಖಲೆಯೂ ನಮ್ಮೊಟ್ಟಿಗೆ ಕೊಟ್ಟಿದ್ದಾರೆ. ಅದಾದ ನಂತರ ಯಾರೋ ಇದರೊಟ್ಟಿಗೆ ಬೇರೆಯವರು ಇದರಲ್ಲಿ ಸೇರಿಕೊಂಡು ನಮ್ಮನ್ನು ಒಂದು ರೀತಿಯಲ್ಲಿ ಟಾರ್ಗೆಟ್ ಮಾಡುವಂಥ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಮುಂದೆ ಕಂಪ್ಲೇಂಟ್ ಹೌದು, ಯಾಕಂತ ಹೇಳಿದ್ರೆ ಕಂಪ್ಲೇಂಟ್ ಕೊಡ್ತೇವೆ. ಅನಿಶ್ ಕುಮಾರ್, V4 News 24/7 ಪುತ್ತೂರು.